ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ನಿನ್ನೆ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗುವ ಮೂಲಕ ಮತ್ತೆ ಭೀತಿಯನ್ನು ಸೃಷ್ಟಿಸಿದೆ. ಒಂದು ಹಂತದಲ್ಲಿ ಇಳಿಕೆ ಹಾದಿ ಕಂಡಿದ್ದ ಕೊರೋನಾ ಪಾಸಿಟಿವಿಟಿ ದರ ಮತ್ತೆ ಏರಿಕೆಯಾಗಿದ್ದು ನಿನ್ನೆ 12.72ಕ್ಕೆ ಏರಿಕೆಯಾಗಿದೆ. ನಿನ್ನೆ ಜಿಲ್ಲೆಯಲ್ಲಿ 10 ಮಂದಿ ಕೋವಿಡ್-19 ಸೋಂಕಿತರು ಸಾವನ್ನಪ್ಪಿದ್ದು ಮತ್ತೆ ಆತಂಕವನ್ನ ಸೃಷ್ಟಿ ಮಾಡಿದೆ. ಇದರೊಂದಿಗೆ ಜಿಲ್ಲೆಯಲ್ಲಿ ಒಟ್ಟು ಸಾವನ್ನಪ್ಪಿದವರ ಸಂಖ್ಯೆ 998ಕ್ಕೆ ಏರಿಕೆಯಾಗಿದೆ. ಬುಧವಾರ ಜಿಲ್ಲೆಯಲ್ಲಿ 790 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಇದರೊಂದಿಗೆ ಈವರೆಗೆ ಜಿಲ್ಲೆಯಲ್ಲಿ ಸೋಂಕಿಗೆ ಒಳಗಾದವರ ಸಂಖ್ಯೆ 85,665ಕ್ಕೆ ಏರಿಕೆಯಾಗಿದೆ. ಇನ್ನು ನಿನ್ನೆಯೂ 966 ಮಂದಿ ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಗೊಂಡಿದ್ದಾರೆ. ಇದರೊಂದಿಗೆ ಈವರೆಗೆ ಗುಣಮುಖರಾದವರ ಸಂಖ್ಯೆ 78,073ಕ್ಕೆ ಏರಿಕೆಯಾಗಿದೆ. ಸದ್ಯ ಜಿಲ್ಲೆಯಲ್ಲಿ 6,594 ಸಕ್ರಿಯ ಪ್ರಕರಣಗಳಿದ್ದಾವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ನಿಯಂತ್ರಿಸುವಲ್ಲಿ ಜಿಲ್ಲಾಡಳಿತ ವಿಫಲವಾಗ್ತಾ ಇದೆಯೇ ಅಥವಾ ನೀಡ್ತಾ ಇರುವ ಅಂಕಿಅಂಶಗಳು ಸರಿಯಾಗಿಲ್ಲವೇ ಎನ್ನುವ ಪ್ರಶ್ನೆ ನಾಗರಿಕರನ್ನ ಕಾಡತೊಡಗಿದೆ. ಇದೇ ರೀತಿಯಲ್ಲಿ ಸೋಂಕಿತರ ಹಾಗೂ ಸಾವಿನ ಸಂಖ್ಯೆ ಮುಂದುವರೆದ್ರೆ ಜೂನ್ 21ರ ಬಳಿಕವೂ ಲಾಕ್ಡೌನ್ ತೆರವಾಗುವುದು ಕಷ್ಟ ಸಾಧ್ಯ ಎನ್ನುವ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬೆಳಿಗ್ಗೆ 6ರಿಂದ 10 ಗಂಟೆಯವರೆಗೆ ದಿನಬಳಕೆ ಖರೀದಿಗೆ ಅವಕಾಶವನ್ನು ನೀಡಲಾಗಿದೆ. ಆದರೆ ಬೆಳಿಗ್ಗೆ 10 ಗಂಟೆಯ ಬಳಿಕವೂ ಜನತೆ ನಿರ್ಬಂಧವನ್ನ ಉಲ್ಲಂಘಿಸಿ ಎಲ್ಲೆಡೆ ಅಡ್ಡಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಎಲ್ಲೂ ಬಂದೋಬಸ್ತ್ ಏರ್ಪಡಿಸಿದಂತೆ ಕಂಡು ಬರ್ತಿಲ್ಲ. ಜನತೆಯು ಕೂಡ ಸ್ವಯಂ ಲಾಕ್ಡೌನ್ ಆದೇಶವನ್ನ ಉಲ್ಲಂಘಿಸ್ತಾ ಇದ್ದಾರೆ. ಈ ಹಿಂದೆ ಜಿಲ್ಲಾಧಿಕಾರಿ, ನಗರ ಪೊಲೀಸ್ ಆಯುಕ್ತರೇ ಖುದ್ದಾಗಿ ನಗರದಲ್ಲಿ ತಿರುಗಾಡಿ ಅನಗತ್ಯ ಓಡಾಟ ಮಾಡಿದವರಿಗೆ ಬಿಸಿಯನ್ನ ಮುಟ್ಟಿಸ್ತಾ ಇದ್ರು. ಆದ್ರೆ ಇದೀಗ ಎಲ್ಲೂ ಕೂಡ ಆ ಹೆದರಿಕೆ ಜನತೆಯನ್ನ ಕಾಡ್ತಾ ಇಲ್ಲ. ಇಡೀ ದಿನ ಜಿಲ್ಲೆಯಲ್ಲಿ ಅನ್ಲಾಕ್ ಮಾಡಿದ ಸ್ಥಿತಿಯಲ್ಲಿ ವಾಹನಗಳು ಅಡ್ಡಾಡ್ತಾ ಇದ್ದಾವೆ. ಇನ್ನು ಬುಧವಾರದಂದು ಮುಲ್ಕಿ ತಾಲೂಕಿನ ಮುಲ್ಕಿ ನಗರ ಪಂಚಾಯತ್ ವ್ಯಾಪ್ತಿಯ ಕರ್ನಾಡುವಿನಲ್ಲಿ 2, ಬಪ್ಪನಾಡುವಿನಲ್ಲಿ 5, ಚಿತ್ರಾಪುರನಲ್ಲಿ 1, ಅತಿಕಾರಿ ಬೆಟ್ಟುವಿನಲ್ಲಿ 2, ಬೆಳ್ಳಾಯೂರಿನಲ್ಲಿ 1, ಹಳೆಯಂಗಡಿಯಲ್ಲಿ 3, ತಾಳಿಪಾಡಿಯಲ್ಲಿ 2, ಎಳತ್ತೂರಿನಲ್ಲಿ 1, ಕೊಂಡೆಮೂಲದಲ್ಲಿ 1, ಮೆನ್ನಬೆಟ್ಟುವಿನಲ್ಲಿ 1, ಎಳಿಂಚೆಯಲ್ಲಿ 9 ಸೇರಿದಂತೆ ಒಟ್ಟು 28 ಪಾಸಿಟಿವ್ ಪ್ರಕರಣ ದಾಖಲಾಗಿದೆ. ಇನ್ನೊಂದೆಡೆ ಜಿಲ್ಲೆಯಲ್ಲಿ ಬ್ಲಾಕ್ ಫಂಗಸ್ನ 2 ಹೊಸ ಪ್ರಕರಣಗಳು ಪತ್ತೆಯಾಗಿದ್ದು, ಈ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 40ಕ್ಕೆ ಏರಿಕೆಯಾಗಿದೆ.